ನಾಮವು ಪರಮ ಪವಿತ್ರ. ಹೇ ಗಣನಾಥ ಜಯ ಗಣನಾಥ, ನಿನ್ನ ನಾಮವು ಪರಮ ಪವಿತ್ರ. ನಮ್ಮನ್ನು ಕಾಯುವ ಏಕದಂತ, ನಮ್ಮನ್ನು ಕಾಯುವ ಏಕದಂತ, ಮನದಲ್ಲಿರಲಿ ನಿನ್ನ ದಿವ್ಯ ಮಂತ್ರ, ದಿವ್ಯ ಮಂತ್ರ, ದಿವ್ಯ ಮಂತ್ರ, ದಿವ್ಯ ಮಂತ್ರ, ದಿವ್ಯ ಮಂತ್ರ, ದಿವ್ಯ ಮಂತ್ರ, ದಿವ್ಯ ಮಂತ್ರ. ಹೇ ಗಣನಾಥ ಜಯ ಗಣನಾಥ, ನಿನ್ನ ನಾಮವು ಪರಮ ಪವಿತ್ರ, ಪರಮ ಪವಿತ್ರ. ಧರೆಯೊಳು ನೆಲೆಸಿದೆ ನಿನ್ನಯ ಮೂರ್ತಿ, ಜಗದೊಳು ಹಬ್ಬಿದೆ ನಿನ್ನಯ ಕೀರ್ತಿ. ಧರೆಯೊಳು ನೆಲೆಸಿದೆ ನಿನ್ನಯ ಮೂರ್ತಿ, ಜಗದೊಳು ಹಬ್ಬಿದೆ ನಿನ್ನಯ ಕೀರ್ತಿ. ನಿನ್ನ ಪೂಜಿಸಲು ಮನದಲ್ಲಿ ಸ್ಫೂರ್ತಿ, ನಿನ್ನ ಪೂಜಿಸಲು ಮನದಲ್ಲಿ ಸ್ಫೂರ್ತಿ. ಹೇ ಕರುಣಾಳು ನಿನಗೆ ಶುಭದಾರತಿ, ಆರತಿ ಆರತಿ ಶುಭದಾರತಿ, ಆರತಿ ಆರತಿ ಶುಭದಾರತಿ. ಹೇ ಗಣನಾಥ ಜಯ ಗಣನಾಥ, ನಿನ್ನ ನಾಮವು ಪರಮ ಪವಿತ್ರ. ಹೇ ಗಣನಾಥ ಜಯ ಗಣನಾಥ, ನಿನ್ನ ನಾಮವು ಪರಮ ಪವಿತ್ರ, ಪರಮ ಪವಿತ್ರ. ಆದಿದೇವರಾಯನಂಚಿತ್ನ ನಮ್ಮ ಕೊರಗಜ್ಜಗ ಸ್ಮರಣೆ ಮಲ್ತೊಂದು ಅಂಚನೆ ನಮ್ಮ ಈ 42ನೇ ವರ್ಷಾಚರಣೆ ಮಲ್ಪಡೋದಂಡ ನೆಕ್ಕ ದುಂಬುಡು 42 ವರ್ಷೋಡು ದುಂಬು ಒಂಜಿ ಅಡಿಗಲ್ಲು ಪಾಡಿನ ಅಂಚೆತ್ತಿನ ಆ ಒಂಜಿ ಮಾತಾ ಸದಸ್ಯರನ್ನು 42 ವರ್ಷ ಮಾತಾ ಸದಸ್ಯರನ್ನ ಸ್ಮರಣೆ ಮಲ್ತೊಂದು ಇನಿ ಒಂಜಿ ಸಂಸ್ಥೆ ನಮ್ಮ ಪರಿಸರದ ದಾಯಗ ಉಪ್ಪೋಡು ಪಂಡದಾಂಡ ಉಪ್ಪೋಡು ಪನ್ಪುನೇಕ್ ಆ್ಯಕ್ಚುಲಿ ನಮ್ಮ ಈ ಒಂಜಿ ಆದರ್ಶ್ ಪ್ರೊನೌನ್ಸಿಯೇಷನ್ ಒಂಜಿ ಮಾದರಿಯಿಂದ ಪನೊಲಿ ದಯ ಪಂಡ ಇನಿ ಆದರ್ಶ್ ನಗರಡ್ ಇನಿ ಈರಿ ಒವೇ ರೀತಿದ ಸಮಸ್ಯೆ ಬಣ್ಣಗ ಉಪ್ಪು ಅತನ ಒವೇ ರೀತಿದ ಸವಲತ್ತದ ಬಗ್ಗೆ ಉಪ್ಪು ಅತನ ಒವೇ ರೀತಿದ ಒಂಜಿ ವಿಷಯದ ಬಗ್ಗೆ ಉಪ್ಪು ನಮ್ಮ ಐನ ಪೂರ ಎಡ್ಡೆ ಒಗ್ಗಟ್ಟು ಕಾರ್ಯರೂಪಕ್ಕೆ ಬರೋಡು ಬಂದಾಂಡ ಅವು ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಕಾರಣ ಪಂಡ್ರೆ ನಂಗೆ ಭಾರಿ ಸಂತೋಷ ಪಡೋದು ಬಂದಿಲ್ಲ. ಆತ್ಮೀಯರು ಆದಂತಹ ಶ್ರೀಯುತ ದಯಾನಂದ್ ಕತ್ತಲ್ ಸರ್ರವರೇ, ಖ್ಯಾತ ವೈದ್ಯರು, ಈ ದಸರಾ ನಮ್ಮ ಕೋವಿಡ್ನ ಸಮಯದಲ್ಲಿ ಈ ಜನಗಳ ಈ ಆದರ್ಶ ನಗರದ ಹಾಗೂ ಮಂಗಳೂರಿನ ನಗರದ ಜನರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದಂತಹ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ದೇವದಾಸ್ ಶೆಣೆಯವರೇ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದಂತಹ ಕುಮಾರಿ ಚಂದ್ರಮೋಹಿನಿಯವರೇ,
ಕದ್ರಿ ಪೊಲೀಸ್ ಠಾಣೆಯ ASI ಆದಂತಹ ಆತ್ಮೀಯರು ಆದಂತಹ ಶ್ರೀಯುತ ಸುಧಾಕರ್ ರಾವ್ ಅವರೇ, ನನ್ನ ಆತ್ಮೀಯ ಮಿತ್ರರು, ಖ್ಯಾತ ವಕೀಲರು ಆದಂತಹ ಹಾಗೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶ್ರೀಯುತ ವಾಸುದೇವ ಗೌಡ್ರೆ, ಹಾಗೆ ಈ ಒಂದು ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾದಂತಹ ಹಿರಿಯರು ಆದಂತಹ ಶ್ರೀಯುತ PK ಭಾಸ್ಕರ್ ಅವರೇ, ಅಧ್ಯಕ್ಷರಾದಂತಹ ಲವೀನ್ ಪೂಜಾರಿ ಅವರೇ, ಹಾಗೆ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಹಾಗೆ ಈ ವೇದಿಕೆ ಮುಂದಿರುವಂತಹ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಬಹುಶಃ ನಾನು ಬಹಳ ಸಂತೋಷ ಪಡುವಂತಹ ಒಂದು ಸಮಯ, ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಇಂದಿನ ಈ ಕಾರ್ಯಕ್ರಮವೊಂದು ಉದ್ಘಾಟಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನನಗೆ ಈ ಮಧ್ಯಾಹ್ನ ತನಕನೂ ಕೂಡ ಇದರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಹುಶಃ ಮಂಗಳೂರಿನ ಪ್ರಥಮ ಪ್ರಜೆಯಾದಂಥ ಶ್ರೀಯುತ ದಿವಾಕರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿತ್ತು ಕಾಣುತ್ತೆ. ಅವರಿಗೆ ಏನೋ ಬರಲು ಅನಾನುಕೂಲ ಆಗಿರೋದ್ರಿಂದ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಆ ಪ್ರಯುಕ್ತ ನನ್ನನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದರು. ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ಇಂದು ಉದ್ಘಾಟನೆ ಮಾಡಿರುವಂಥದ್ದು ಒಂದು ಸಂಘ ಸಂಸ್ಥೆಗಳು ಹಲವಾರು ಇರ್ತದೆ. ಆದರೆ ಈ 42 ವರ್ಷ ಒಂದು ದೀರ್ಘ ಸಮಯದಿಂದ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಇಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ಈ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 42ನೇ ಸಾಧನಾ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ನನಗೆ ಸಿಕ್ಕಿರುವಂತಹ ಒಂದು ಸೌಭಾಗ್ಯ. ನಿಜವಾಗಲೂ ಬಹಳ ಸಂತೋಷವಾಗ್ತಾ ಇದೆ. ನಾವು ಸಂಘ ಸಂಸ್ಥೆಗಳು ಹಲವಾರು ಇದ್ದಾವೆ, ಹಲವಾರು ಅವರದೇ ಆದಂತಹ ಕಾರ್ಯಕ್ರಮಗಳನ್ನು ಮಾಡಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಇದರ ಹೆಸರೇ ಸೂಚಿಸಿರುವಂತೆ ಈ ಆದರ್ಶ ಫ್ರೆಂಡ್ ಸರ್ಕಲ್ ಅಸೋಸಿಯೇಷನ್ ಇದು ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಆದರ್ಶವಾದದ್ದು. ಯಾಕೆ ಅಂತ ಹೇಳಿದರೆ, ಇವರ ಕಾರ್ಯಕ್ರಮ ಏನೆಲ್ಲ, ಇವರ ಸಾಧನೆ, ಬಹುಶಃ ಇದಕ್ಕೆ ಎಲ್ಲ ಬೇರೆ ಉದಾಹರಣೆ ನಾವು ಕೊಡಬೇಕು ಅಂತ ಇಲ್ಲ. ನಮ್ಮ ಮುಂದೆ ನಿಂತಿರುವಂತಹ ಸುಸಜ್ಜಿತವಾದಂತಹ ಕಟ್ಟಡ, ಇದು ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಇದನ್ನು ಮಾಡಲು ಬೇಕಾದಂತಹ ಸ್ಥಳಾವಕಾಶ, ಹಾಗೆ ಈ ಪರಿಸರದಲ್ಲಿ ಏನಾದರೂ ಒಂದು ಚಿಕ್ಕ ಕಾರ್ಯಕ್ರಮಗಳು ನಡೆಯಲು ಬೇಕಾದರೆ ಅದಕ್ಕೆ ಬೇಕಾದಂಥ ಸ್ಥಳಾವಕಾಶ, ಇದು ಎಲ್ಲವೂ ಇದರಲ್ಲಿ ಇದೆ. ಅದರೊಂದಿಗೆ ನಾವು ನೋಡ್ತೇವೆ, ಒಂದು ಸಂಘ ಸಂಸ್ಥೆ ಇದನ್ನು ನಾವು ಆರಂಭಿಸುವುದು ಬಹಳ ಸುಲಭದ ಕೆಲಸ. ಒಂದು ಬಾರಿ ಒಂದು 10-25 ಯುವಕರನ್ನು ಯುವತಿಯರನ್ನು ಒಟ್ಟುಗೂಡಿಸಿದರೆ ಒಂದು ಸಂಘ ಸಂಸ್ಥೆ ಆರಂಭವಾಗ್ತದೆ. ಆದರೆ ಇದನ್ನು ಈ 42 ವರ್ಷ ದೀರ್ಘಕಾಲದಿಂದ ಇದನ್ನು ನಡೆಸ್ಕೊಂಡು ಈಗಲೂ ಕೂಡ ಅದೇ ಆದಂಥ ಅದರ ಒಂದು ಸ್ಪಿರಿಟ್ ಈಗಲೂ ಈ ಜನರಲ್ಲಿ ಇಲ್ಲಿ ಇದೆ ಅಂತ ಹೇಳಿದರೆ, ಇದರ ಸಾಧನೆ ಇದರ ಮೂಲ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವರು ಮಾಡಿರುವಂತಹ ಕೆಲಸ ಕಾರ್ಯಗಳು ಈಗಾಗಲೇ ನಮ್ಮ ಆತ್ಮೀಯರು ಆದಂತಹ ಇದರ ಸದಸ್ಯರು ಆದಂತಹ ಶ್ರೀಯುತ ರವಿ ಪೂಜಾರಿ ಚಿಲಿಂಬಿ ಅವರು ತಮ್ಮ ವರದಿ ವಾಚನದಲ್ಲಿ ಹೇಳಿದರು ಇವರ ಸಾಧನೆಗಳೆಲ್ಲ ಏನು ಅಂತ. ಈ ವರ್ಷದ ಸಾಧನೆಗಳನ್ನು ಚಿಕ್ಕದಾಗಿ ಭಾರಿ ಚೊಕ್ಕವಾಗಿ ಹೇಳಿದರು ಅವರು. ಬಹುಶಃ ಈ ಜಗತ್ತೇ ಎಂದಿಗೂ ನಮ್ಮ ಜನ್ರೇಷನ್ನವರು ಕಂಡರಿಯದಂಥ ಒಂದು ಸಾಂಕ್ರಾಮಿಕ ರೋಗ ಕೊರೋನಾ ಈ ಬಾರಿ ಬಂದಿತ್ತು. ಆ ಸಮಯದಲ್ಲಿ ಇಂಥ ಒಂದು ಸಂಸ್ಥೆ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇವರ ಸಾಧನೆ ಏನು ಮಾಡಿದ್ರು ಅಂತ ಹೇಳಿ, ಈ ಆದರ್ಶ ನಗರ ಎನ್ನುವಲ್ಲಿ ಬಹುಶಃ ಈ ಲಾಕ್ಡೌನ್ ಆದ ಸಮಯದಲ್ಲಿ ಈ ಜನಗಳ ಒಂದು ಆತ್ಮಸ್ಥೈರ್ಯ ಕುಸಿದು ಹೋಗಿದ್ದಂಥ ಸಮಯದಲ್ಲಿ ಇವರು ಮಾಡಿರುವಂಥ ಸಾಧನೆ ಆ ಜನಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿರುವಂಥದ್ದು. ಈ ಬಡಬಗ್ಗರಿಗೆ ಅವರಿಗೆ ಈ ಆಹಾರದ ಕಿಟ್ಗಳನ್ನು ವಿತರಿಸಿರುವಂಥದ್ದು, ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಪೀಡಿತರಿದ್ದಾಗ ಅವರಲ್ಲಿ ಸೂಕ್ತವಾಗಿ ಸ್ಪಂದಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಕಲಿಕೆಯಲ್ಲಿ ಮುಂದುವರಿದಿದ್ದು ಬಡ ಕುಟುಂಬದ ಮಕ್ಕಳನ್ನು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ಸಲುವಾಗಿ ಆಯ್ಕೆ ಮಾಡಿದ 5 ಮಕ್ಕಳಿಗೆ ಇವತ್ತು ಸಹಾಯಧನವನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ನಮ್ಮ ಕೋವಿಡ್-19 ವಿಷಮ ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮೆಲ್ಲರ ಜನರ ಡಾಕ್ಟರ್ ಯಾರೂ ಕೂಡ ಕ್ಲಿನಿಕ್ಗೆ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ. ಆಗ ಚಿಲಿಂಬಿಯಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಡಾಕ್ಟರ್ ದೇವದಾಸ್ ಶೆಣೈ, ಜನರ ಡಾಕ್ಟರ್. ಅವರಿಗೆ ಏಜು ಕೂಡ ಆಗಿದೆ, ಆದರೆ ಆ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಕೂಡ ಯಾವುದನ್ನು ಲೆಕ್ಕಿಸದೆ ಜನರೊಂದಿಗೆ ನಿಂತಿದ್ದಾರೆ. ನಾನು ಅವರ ಹತ್ರ ಕೇಳಿದೆ, ನಿಮಗೇನು ಮನೆಯಲ್ಲಿ ಹೇಳೋದಿಲ್ವಾ ಅಂತೇಳಿ. ಮನೆಯಲ್ಲಿ ಹೇಳ್ತಾರೆ, ಏನು ಮಾಡೋದು ನನ್ನ ಕೆಲಸ ಅಂತೇಳಿ. ನಾವು ಭಾರಿ ಒಂದು ಖುಷಿ ಪಡ್ತಾ ಇದ್ದೇವೆ ಅವರನ್ನು ನಾವು 42ನೇ ಸಾಧನ ಸಂಭ್ರಮದಲ್ಲಿ ಇವರನ್ನು ಸನ್ಮಾನ ಮಾಡಲು. ಯಾಕೆಂತ ಹೇಳಿದರೆ ನಮ್ಮ ದೇಶ ಸೇವೆ ಅಂದರೆ ಇದೆ, ಜನರ ಸೇವೆ. ನಾವು ದೇಶ ಪ್ರೇಮಿಗಳಂತಾಗೋದು ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಾಗ. ಈ ಸಂದರ್ಭದಲ್ಲಿ ಒಂದು ಸೈನಿಕನಾಗಿ, ಜನರ ಸೈನಿಕನಾಗಿ ಕೆಲಸ ಮಾಡಿದ್ದಾರೆ ದೇವದಾಸ್ ಶೆಣೈಯವರು. ಈಗ ಇವರು ವೇದಿಕೆಯ ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಸ್ಥಳೀಯ ಕಾರ್ಪೊರೇಟರ್ ಆದಂಥ ಶಶಿಧರ ಹೆಗಡೆಯವರಿಗೆ, ಶಶಿಧರ ಹೆಗಡೆಯವರಿಗೆ ಯಾಕೆ ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಕಾರ್ಪೊರೇಟರ್ ಅಂತ ಹೇಳಿದ ಕೂಡಲೇ ಕೇವಲ ರೋಡ್ ಮಾಡುವುದು, ಚರಂಡಿ ಮಾಡುವುದು, ಕ್ಲೀನ್ ಮಾಡುವುದು, ಇಂಥ ಕೆಲಸವನ್ನು ಮಾತ್ರ ಒಂದು ಕಾರ್ಪೊರೇಟರ್ ಮಾಡಲಿಕ್ಕೆ ಸಾಧ್ಯ. ಆದರೆ ನಮ್ಮ ಶಶಿಧರ ಹೆಗಡೆಯವರು ಕೇವಲ ಜನರ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ಇಂಪ್ರೂವ್ ಮಾಡಿ ಕೆಲಸ ಮಾಡ್ತಾ ಇಲ್ಲ, ಇವರು ಜನರ ಬದುಕಿನ ಜೊತೆಗೆ ಕೂಡ ಇದ್ದಾರೆ. ಜನರ ಬದುಕಿನ ಬಗ್ಗೆ ಚಿಂತನೆ ಮಾಡುವಂತಹ ಕಾರ್ಪೊರೇಟರ್. ಅದೇ ರೀತಿ ಜನರ ಸಮಸ್ಯೆ ಬಂದಾಗ ಜನರ ಒಟ್ಟಿಗೆ ನಿಲ್ಲುವಂತಹ ಕಾರ್ಪೊರೇಟರ್. ಆದ್ದರಿಂದಾಗಿ ಬಹಳ ಮುಖ್ಯವಾದಂಥ ಸಮಸ್ಯೆ ಈ ಪರಿಸರದಲ್ಲಿ ಬಂದಿತ್ತು. ಕಳೆದ 5 ವರ್ಷಗಳ ಹಿಂದೆ ಈ ಆದರ್ಶ ನಗರದ ಮುಖ್ಯ ರಸ್ತೆಯನ್ನು 12 ಮೀಟರ್ ರಸ್ತೆಯನ್ನಾಗಿ ಮಾಡ್ತೇವೆ ಅಂತ ಹೇಳಿ ನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಆದೇಶ ಹೊರಡಿತ್ತು. ಈ ಆದೇಶವನ್ನು ನೋಡಿದ ಕೂಡಲೇ ಇಲ್ಲಿ 3 ಸೆನ್ಸಿನವರು, 1.5 ಸೆನ್ಸಿನ ಇರುವಂಥ ಜನರು ಒಮ್ಮೆಲೆ ತಬ್ಬಿಬ್ಬಾದರು. ಅವರಿಗೆ ಈ ಸಂದರ್ಭದಲ್ಲಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಆಸರೆಯಾಗಿ ನಿಂತಿತ್ತು. ನಾವು ಅವರನ್ನೆಲ್ಲ ಒಟ್ಟುಗೂಡಿಸಿದೆವು. ನೀವೇನು ಹೆದರಬೇಕಾಗಿಲ್ಲ, ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲರೂ ಹೇಳಿದರು. ಇದು ಸಾಧ್ಯ ಇಲ್ಲ, ಯಾಕಂದರೆ ಒಂದು ಆದೇಶ ಬಂದ ಮೇಲೆ ಇದನ್ನು ಚೇಂಜ್ ಮಾಡಲಿಕ್ಕೆ ನಿಮ್ಮಿಂದಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಒಂದೇ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿರುವಂಥವರು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಆದರೆ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಈ ಚಾಲೆಂಜನ್ನು ತೆಗೆದುಕೊಂಡಿತ್ತು. ಯಾಕಂತ ಹೇಳಿದರೆ ನಮಗೆ ಧೈರ್ಯವಾಗಿದ್ದವರು ಶಶಿಧರ ಹೆಗಡೆ ಅವರಿಗೆ ಏನು ಕೆಲಸ, ಏನು ಮಾಡಬೇಕು ಎಲ್ಲ ಗೊತ್ತಿದೆ. ನಗರ ಪಾಲಿಕೆಯಲ್ಲಿ ಏನು ಮಾಡಿದರೆ ಏನಾಗ್ತದೆ ಅಂತ ಗೊತ್ತಿರುವಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಶಶಿಧರ ಹೆಗಡೆ. ನಾವು ಭಾಳ ಆತ್ಮವಿಶ್ವಾಸದಿಂದ ಅವರಲ್ಲಿ ಮಾತಾಡಿದೆವು. ಅವರು ನಮಗೆ ಭರವಸೆಯನ್ನು ಕೊಟ್ಟರು, ನಾನು ಈಗ ಆಗಲಿಕ್ಕೆ ಬಿಡುವುದಿಲ್ಲ, ಇಲ್ಲಿಯ ಜನಸಾಮಾನ್ಯರಿಗೆ ತೊಂದರೆಯಾಗುವಂಥ ಯಾವುದೇ ಕೆಲಸವನ್ನು ನಾನು ಇಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ. ಇದಕ್ಕೆ ಬೇಕಾದಂತಹ ಯಾವುದೇ ರೀತಿಯ ಅದಕ್ಕೆ ಬೇಕಾದಂಥ ಪೂರಕವಾದ ಕೆಲಸಗಳನ್ನು ನಮ್ಮ ಕಮಿಟಿಯಲ್ಲಿ ಮಾಡಿ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡಿ, ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಕೂಡ ಬಹಳ ಗೌಪ್ಯವಾಗಿದ್ದು ನಮಗೆ ಮತ್ತು ಶಶಿಧರ ಹೆಗಡೆಯವರಿಗೆ ಮಾತ್ರ ಗೊತ್ತಿತ್ತು. ಯಾಕಂತ ಹೇಳಿದರೆ ಇದಕ್ಕೆ ತುಂಬ ತೊಂದರೆಗಳು ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಶಶಿಧರ ಹೆಗಡೆಯವರನ್ನು ಭಾಳ ಆತ್ಮೀಯವಾಗಿ ಅವರನ್ನು ವೇದಿಕೆಯ ಮುಂಭಾಗದಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಾವು
ನಮಗೆ ಈ ಗಮನವನ್ನು ಕೊಟ್ಟವರು, ಯಾಕಂದರೆ ಈ ರಸ್ತೆ ಬರುವಾಗ ನಮಗೆ ರಸ್ತೆಗೆ ಹೋಗ್ತದೆ ಅಂತ ಹೇಳಿದವರು ಶಾರದಾ ನಿಕೇತನದವರು ಮತ್ತು ಪ್ರವೀಣ್ ನಾಯಕ್ರವರು. ನಮಗೆ ನಮ್ಮ ಗಮನಕ್ಕೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ವೇದಿಕೆಗೆ ನಮ್ಮ ಎಂ ಶಶಿಧರ್ ಹೆಗಡೆ ಅವರನ್ನು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವರನ್ನು ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಪರವಾಗಿ ಪ್ರಥಮವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಆ ನಂತರ ಊರಿನ ಸಾರ್ವಜನಿಕರಿಗೂ ಕೂಡ ಒಂದು ಅಭಿನಂದಿಸುವಂಥ ಸಂದರ್ಭ ಅವಕಾಶ ಉಂಟು. ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಾಳಿಗೆ ರಾವಂದಿನ ನೀರಿಡು ಬೊದುಲಂದಿನ ದೊಂಬುಡು ಉನುಗಂದಿನ ಅಗ್ಗಿಡು ಕರಂಚಂದಿನ ಆಜಂದಿನ ಮಾಜಂದಿನ ತೋಜಂದಿನ ಅಳತೆಗೆ ಎಕ್ಕಂದಿನ ಎನಿಕೆಗೆ ತಿಕ್ಕಂದಿನ ದಾದನೋ ಒಂಜಿ ಉಂಡು ಅಂಚಿತ್ತಿನವು ನಮನ ಒಂಜಿ ದಾದನೋ ಒಂಜಿ ಸೂತ್ರೊಡು ಕಟ್ಟದು ಕಾತೊಂದು ಬರೊಂದುಂಡು ಅವೇನ ಮಾಯ ಅಂದು ನಮಲಿತ್ತ ಕಾತೊಂದು ಬತ್ತಿನಂಚಿತ್ತಿನ ಸತ್ಯ ಗೆಂದಾಯಿ ನಡೆದ ಅವರ ಸತ್ಯ ಅಂದು ಎನ್ಯೊಂಡ ಅಂಚಿತ್ತಿನ ಮದೆಟಿತ್ತಿನ ಮಹಾಮಾಯೆಗೆ ನಮ್ಮ ಮಾತಿರ್ಲ ತರೆತಗ್ಗಾಗ ಅವು ತುಳುವಪ್ಪೆ ಅದು ನಮ್ಮ ಇನಿವರೆ ಮುಟ್ಟ ನೂಲುದಾತು ನುಗುತೆ ಬಾರದಾತು ಕೋರದಾಂತ ನಲ್ಕ ಕಾತೊಂದು ಬೈದಂಡು ಈ ನೆಲತ ಧರ್ಮ ಸತ್ಯೊಳಗೆ ಧರ್ಮ ಚಿತ್ತೊಳಗೆ ನಮ್ಮ ನೀಟ ಪಡ್ಡ ಬುರುಗ ಬಂದುಳೆ ದಿವಾಕರಣ ಬೊಳ್ಪು ಬುರುಣ ಮಾತ್ರ ಇನಿ ಪದ್ಮರಾಜೆ ಅರಳುನು ದಿವಾಕರಣ ಬೊಳ್ಪು ಬುರುಂಡತ್ತೆ ಪದ್ಮರಾಜೆ ಅರಳುನು ಅಂಚ ದಿವಾಕರಣ ಬೊಳ್ಪುಲ ಬುರುಂಡು ಈ ಮತ್ತರ ಮಿಡ ಪದ್ಮರಾಜೆ ಅರಳುಂಡ ಅರ್ನ ಕೈಟ ಬಾರಿ ಪೊರ್ಲ ಕಂಟದ ತುಡರದ ಉದಿಪನಾಂಡ ಮೂಲು ಮಾತಿರೆಗಲ ಶಶಿನ ಧಾರಣೆ ಮಲ್ತನ ಏರಿಕೆಂಡ ಶಶಿಧರೆ ಉಳ್ಳಾಯಿ ಕದಿರೆ ಮಂಜುನಾಥೆ ಅಂಚಿತ್ತಿನ ಶಶಿಧರೆ ಮಲ್ತನಂಚಿತ್ತಿನ ಒಂಜಿ ಅನುಗ್ರಹದ ಹತ್ರ ಈ ಪರಿಸರದ ಜನಕಲಿಗೆ ಭಾರಿ ಸಂತೋಷ ಆತಂಡು ಅವು ಎಡ್ಡೆ ಕಜ್ಜ ಶಶಿಧರೇನೇ ಮಲ್ಪೋಡು ಅಪಗ ಮಾತ್ರ ಲೋಕಗೂ ಖುಷಿ ಆಪುಂಡು ಅಕಲ್ನ ಇನಿ ಒರ್ಕಡಿ ಜೀವದಲ್ಲಿ ಕಂತಿನ ಒಂಜಿ ತುಂಡು ಅಂಗೈದಾತಕಲ ಭೂಮಿನ ಒರ್ತುಕೊರ್ನೆಕ್ಕೆ ನಿಕಲು ಮಾತಿರ್ಲ ಬಾರಿ ಪೊರ್ಲ ಕಂಟದ ತಮ್ಮನ ಬಲಮನ ಮಲ್ತೇರು ಅಂಚಾದ ಈ ಜಾಗ್ಯದ ಒಂಜಿ ಒಂಜಿ ಪ್ರಜೆ ಆಯ್ತು ಮಾತ್ರ ತಂದೆ ಕರಿನ ಪ್ರಥಮ ಪ್ರಜೆ ಅದು ಇತ್ತಿನಂಚಿತ್ತನ ಇಂಕಲ್ನ ಪ್ರೀತಿದ ಒಂಜಿ ಗುತ್ತಿನ ಅರ್ಲಂದು ಒಂಜಿ ಗುತ್ತದ ಸದಸ್ಯಲಂದು ಆತ ಮಾತ್ರ ತಂದೆ ಆರು ಮೇಯರ್ಲತ್ತು ಪಂಡ ಮೇಯರ್ ಬಂಡ ತುಳುಟೊಂಜಿ ಕುಳೊಂಜಿ ಶಬ್ದ ಉಂಡು ಮೇಯರ್ ಏತ್ ಮೇಯರ್ ಪುಂಡ ಆತ ಮೇಯರ್ ಆರು ಮೇಯರ್ ಹತ್ತು ಆರು ನಿಜವಾಯಿನ ಮೇಯರ್ ಅದು ನಮ್ಮ ಕುಡ್ಲಗೊಂಜಿ ಮಲ್ಲ ಕೀರ್ತಿಗೆ ಅಂತ ಕೊಡ್ತಿನಾರು ಆತ ಮಾತ್ರ ತಂದೆ ಕಾರ್ಪೊರೇಟರ್ಲತ್ತು ಏತ್ ರೇಟ್ ಉಂಡು ಲೆಕ್ಕ ಬಾಡ್ನಾರ್ಲತ್ತು ಅಂಚ ಹಿಡಿದ ಅವರ ಆರು
ಜನಕ್ಕುಲ್ನ ಉಡಲ್ಡು ಕುಲ್ಲಿನಂಚಿತ್ತಿನ ಜನಕ್ಕುಲ್ನ ಒಟ್ಟಿಗಿತ್ತಿನಂಚಿತ್ತಿನ ಜನಕಲ್ನ ಉಡಲಿಗೆಂದಿನಂಚಿತ್ತಿನ ಒಂಜಿ ಭಾರಿ ಪ್ರೀತಿದ ನೇತಾರೆ ಅರೆಗೊಂಜಿ ಎಡ್ಡೆ ತಮ್ಮನ ಬಲ್ಮನ ಮಲ್ತಾರೆ ಮಾತಿರ್ಲ ನಿಖಲ ಅಭಿಮಾನನು ತೊಜಿಪಾಯರು ನಿಖಲಿಗೆ ಮಾತೆರೆಗಲ ಸೊಲ್ಮೇಲಿನ ಸಂದೈತ ಮಾಡ್ತಂದ್ರೆ ಅರೆಗಲ ಆರ್ನ 100 ವರ್ಷದ ಆಯುಷ್ಯನು ಆರೋಗ್ಯ ನೆಮ್ಮದಿದೊಟ್ಟಿಗೆ ದೇವರು ಕೊರಡು ಐತೊಟ್ಟಿಗೆ ಎತ್ತರದ ಸ್ಥಾನ ಅರೆಗೆ ದೇವರು ಒದಗಾದು ಕೊರಡಂದು ನಮ್ಮ ನಟ್ಟೋನುಗ ಬಂದುಳೆ ಬಾರಿ ಖುಷಿಯಾಪುನೆ ನಂಗೆ ದಾದಂದು ಕೇಂಡ ಅನಾಯಾಸ ಮರಣಂ ವಿನಾ ದೈನ್ಯೇನ ಜೀವನಂ ನಂಗೆ ಮರಣ ಬರ್ಪುಂಡ ಅನಾಯಾಸ ಅದು ಬರಡು ಪಟಕ್ಕ ಪೋಡು ಒಂದು ಬಣ್ಪೇರು ನಮ್ಮ ದುಂಬುದಕ್ಕಲು ಬೊಕ್ಕೊರೆಗ ನಟ್ಟು ನಂಚಿತ್ತನ ಪರಿಸ್ಥಿತಿ ಬರ್ರೆವಲ್ಲಿ ಅಪಗ ಅಂಚೆ ಇಪ್ಪೋಡುಂದಂಡ ದೇವೇರು ನಂಗೆ ಸಿಕ್ಕ ಸಂಕಟ ಅಂತೆ ಪಾಟ್ನಾಗ ಬಾರಿ ಜಾಗ್ರತೆ ಪೋಡು ದೇವೆರಡ ನಟ್ಟುನು ಎಡ್ಡೆಪ್ಪುನು ಕೊರ್ಲೆ ದೇವೇರು ಎಡ್ಡೆಪ್ಪುನು ಕೊರಡುಂದಂಡ ನಮಲ ಎಡ್ಡೆ ಬೋಳು ಆಯ್ತ ಮಾತ ಎಡ್ಡೆತನದ ಉಳೈ ಒಂಜೆ ವೃತ್ತಿ ಧರ್ಮ ಅಂದ ಬಣ್ಪೇರು ಆ ವೃತ್ತಿ ಧರ್ಮ ಎರಡ ಇಪ್ಪುಂಡೋ ಹಾಯೇ ಏಪಲ ನಿಜವಾಯಿನ ನಡತೊಂದು ಪೋಪನ ನಾರಾಯಣೆ ಆಪೇರೆ ಅಂಚಿತ್ತಿನ ಬರಿ ವಿಶೇಷವಾಯಿನಂಚಿತ್ತನ ವೈದ್ಯರಿಗೆ ಇನಿ ಈ ವೇದಿಕೆಡು ನಮ್ಮ ಮಾನಾದಿಗೆ ಮಲ್ತ ಆರು ನಿಜವಾಯಿನಂಚಿತ್ತನ ದೇವ ದಾಸೆ ಪಂಡ ಅಕ್ಲೆಗೆ ವೈದ್ಯರ್ನ ಅಕ್ಲೆಗೆ ಅಕ್ಕಲ್ನ ಏರು ರೋಗಿನ ಕುಲುಲ್ಲೇರ ಅತ್ತಂಡ ಸಂಕಷ್ಟಡುಲ್ಲೇರ ಅಕುಲೇ ದೇವೇರು ಅಕುಲ ಅಕಲ್ನ ದಾಸೆ ಆ ಮಾತ ತನ್ನ ಪ್ರೀತಿದ ಜನಮಂದ್ಯದ ದೇವೇರ್ಕಲ್ನ ದಾಸೆ ಆದಿತ್ಯನಂಚೆತ್ತಿನ ಆರೆಗೆ ಇನ್ನು ಬಾರಿ ಪೊರ್ಲ ಕಂಟಿಡ ಗೌರವ ಮಲ್ತಾರೆ ಬಾರಿ ನಂಗೆ ಸಂತೋಷ ಅಂದೆ ಅಂಚನೆ ನಂಗೆ ಬಾರಿ ಪೊರ್ಲ ಕಂಟದ ಕಾರ್ಯಕ್ರಮ ನಡಪಡುಂದಂಡ ಪುಣ್ಣಮೆದ ಚಂದ್ರನ ಐಸಿರಬೋಡು ಚಂದ್ರನೊಟ್ಟಿಗೆ ಅವು ಮೋಹಕಾರಕ ಆದಿಪ್ಪೋಡು ಆ ಲೋಭಕಾರಕ ಆದಿಪ್ಪೆರಬಲ್ಲಿ ಇನ್ನು ಚಂದ್ರಮೋಹಿನಿ ನಮ್ಮ ಮತ್ತರ್ ಮೇಡೊಂಜಿ ಅಪ್ಪೆ ಒಲಗಾತೇನೆ ಅರೆಲ್ಲ ಇಪ್ಪಡು ತುಡು ಯಾನು ನೆಂಪು ಮಲ್ತೊಣವೆ ಒಂಜಿ ಅಪ್ಪೆ ಬಾರಿ ಪ್ರೀತಿಡು ತನ್ನ ಜೋಕಲಿನ ತಾಂಕಬಲ್ ಒರಿ ಮಗೆ ಅಪ್ಪೆನ ಮಾತ ಪ್ರೀತಿಲ್ಲ ತನ್ನ ತರ್ಕೇಲ್ಗದ್ದೆ ತೊಂದೆ ದಾನೆ ಮಲ್ಪುನು ಜೀವನದ ಪದ್ಧತಿದ ಅನ್ವಯ ಆಯಗ ಮದಿಮೆ ಆದ ರಡ್ಡು ಜೋಕುಲಾದ ಆಯಿ ಬೊಕ್ಕೋ ಜೋಕಲಿಗೆ ಪೂರ ವಿದ್ಯಾಭ್ಯಾಸ ಕಲ್ಪದ ಜೋಕಲು ಮಲ್ಲಾನಗ ಅಪ್ಪೆ ಪರಬು ಆವಡತೆ ಅಪ್ಪೆ ಪರಬು ಆಪಲ್ ಅಪ್ಪೆ ಪರಬು ಅನಗ ಅಪ್ಪೆಗೆ ದೇಹದ ಪೋಪುರಂಚೆತ್ತನ ಬಾಧೆ ಕೈತು ಮೇಟಾಪನ ಕಾಲಾಂಡ್ ಅಪ್ಪಗ ಮಗೆ ಅವೇನ ನಿರ್ಮಲ ಮಲ್ಪನಗ ಮರ್ಮಲ ನಿರ್ಮಲ ಮಲ್ಪೋಡು ಮರ್ಮಲಂತೆ ದೂರ ಪೋಪೇರು ಪುಲ್ಯಲ್ಲು ಶಿ ವಾಟ್ ಇಸ್ ದಿಸ್ ಇಂಚ ಕೇಂದು ಒಂಜಿ ಇಂಗ್ಲಿಷ್ ಕಲ್ತದ ಅಜ್ಜಿನ ದೂರ ದೀಪೇರು ವಾಸನೆ ಬರ್ಪುಂಡು ಪಿದೈ ದೀಪೇರು ಇಲ್ಲದ ವಾತಾವರಣದಾದ ನಿರ್ಮಾಣ ಆಪುಂಡು ಕೆಂಡ ಈ ಅಪ್ಪೆನ ಆಶ್ರಮಡು ಪಾಡೋಡು ಒಂದು ನಿಘಂಟ ಮಲ್ಪ ಬೇರೆ ಅಪಗ ಮಗೆ ಸರ್ಕಾರಿ ಅಧಿಕಾರಿ ಅತ್ತಂಡ ಒಂಜಿ ಉದ್ಯೋಗ ಸ್ಥಾನಡುಳ್ಳೆ ಆಯ್ದೆತ್ತಿ ಬಾಯಿಗೆ ಪಣ್ಪೆ ಯಾನ ನಿವೃತ್ತಿ ಆಯ್ನ ದಿನ ಅಪ್ಪೆನ ಆಶ್ರಮಗು ಪಾಡುವೆ ಅಂದು ಪಣ್ಪೆ ಯಾನ ನಿವೃತ್ತಿ ಆಯ್ನ ದಿನ ಅಪ್ಪೆನ ಆಶ್ರಮಗು ಪಾಡುವೆ ಆತನೇಟ ನಿಕುಲ್ ಅಪ್ಪೆನ ತೂವೋಡು ಆತನೇಟ ನಿವೃತ್ತಿ ಆಪನ ದಿನ ಬತ್ತಂಡು ಅಪ್ಪೆ ಒಂದಿನ ಕೆಬಿಕೊಂಡೆ ಮಲ್ತ ಕೇನೊಂದುಳ್ಳಲೆ ಅಪ್ಪೆನ ಉಳೈಗೆ ಬೇನೆ ಅವೊಂದುಂಡು ಆಂಡಲ ನಿವೃತ್ತಿ ಆಪನ ದಿನ ಬನ್ನಗ ಅಪ್ಪೆಗೆ ಕರ್ಬದ ಕಡ್ಲೆ ಅವೊಂದುಂಡು ಎಲ್ಲ ನಿವೃತ್ತಿ ಆಪನ ದಿನ ಅಪ್ಪೆಗೆ ಕೈಕಾರ ಕುಂಬರೊಂದುಂಡು ಓ ದೇವರೇ ಯಾನ ಇಡ್ದುಂಬು ಎನ್ನ ಜೀವ ಎನ್ನ ದೊಕ್ಕಿನ ದೇವರೇ ಪತದುವೆರಡ ಅಂದು ನಟ್ಟು ಬರ್ ಆಂಡ ಮನದನೆ ನಿವೃತ್ತಿ ಆಪುಂಡು ಮೊಲೆನ ಆಶ್ರಮಗು ಕೊನೇರೆ ಪಿದ ಇರಿದ ಕಾರು ಬರ್ಪುಂಡು ಅಪ್ಪೆನ ಪೂರ ಮೊಕ್ಲಿಗೆ ಬಾರಿ ಖುಷಿ ಬಡದಿಗೆ ಜೋಕ್ಲೆ ಪೂರ ಬಾರಿ ಖುಷಿ ಒಂದು ಕತೆ ಕೊನದು ಕಾರಡು ಕುಳ್ಳವೇರು ಕುಲ್ಲದನಗ ಅಪ್ಪೆನ ಕಣನಿಡು ಜತ್ತಿನಂಚಿತ್ತನ ನೀರು ಕೆಪ್ಪೆಡು ಜತ್ತು ತಿರ್ತಬೂರುಂಡು ಮಗೆಲ ಒಟ್ಟಿಗೆ ಕುಲ್ಲುವೆ ಬೊಡೆಜ್ಜೋಕ್ಲಿನ ಉಂತವೆ ಉಂತದೆ ಐತೊಟ್ಟಿಗೆ ಅಪ್ಪೆನ ಕುಂಟುದೊಟ್ಟಿಗೆ ತನ್ನ ಕುಂಟುಲ್ನ ದೀಪೆ ದೀದು ಸೀದ ಬರ್ಪೆ ಬತ್ತದ ಆಶ್ರಮಗ ಬರ್ಪನತ್ತೆ ಒಂಜಿ ಪೊರ್ಲ ಕಂಟದ ಒಂಜಿ ಎಲ್ಯ ಇಲ್ಲಾಗ ಬರ್ಪೆ ಇಲ್ಲಾಗ ಬತ್ತ ಅಪ್ಪೆನು ಕುಲ್ಲಾದು ಆ ಇಲ್ಲಾಗ ಅಪ್ಪೆನೇ ಪುದರ್ಬಾರ್ದೆ ಅಪ್ಪೆನು ಕುಲ್ಲಾದ ಒಕ್ಕೆಲು ಮಲ್ಪೆ ತಾನು ಕುಲ್ಲಾವೆ ಉಂದುವೇ ಕಾರಣ ನಿಕಲು ಬೊಡಿದಿ ಜೋಕುಲು ಪಿರಪೋಲೆ ನಿಕಲು ರಡ್ಡು ಜನ ಜೋಕುಲ್ಲ ಉದ್ಯೋಗಸ್ಥರಾತಾರೆ ನಿಕಲ ಕೈಕಾರ ಗಟ್ಟಿಂಡು ಮಗ ನಿಕಲು ಬೆಂದು ತಿನ್ಲೆ ಯಾನು ಬರ್ಪುಜಿ ಯಾನು ಎನ್ನ ಅಪ್ಪೆನ ಚಾಕಿರಿ ಮಲ್ಪೆ ಅಂದ ಆಯೆ ಪಣ್ಪೆ ಪಂಡದನಗ ಬೊಡಿದಿನ ಕಣ್ಣಿಡು ನೀರು ಬರ್ಪುಂಡು ದಾದ ಈರೆಗೆ ಮೆಂಟಲ್ ಆತರ ಎಂಕ್ಲಿನ ಬೊಡಿ ಜೋಕ್ಲಿನ ಬುಡ್ದಿಪ್ಪರ ಅಂದು
ಮೆಂಟಲ್ ಇತ್ತೆತ್ತು ಆನಿರ್ದಿಂಚ ಮೆಂಟಲ್ ಆತೆ ದಾಯಕೆಂಡ ಎನ್ನ ಅಪ್ಪೆ ಕಿನ್ನಿ ಕಿತ್ತಲೆ ಅದು ಪುನಗ ರಾತ್ರಿದ ಆ ಬಂಜಿಡ್ ಪೆದ್ದಿನ ಬೇನ ಇತ್ತಂದಲ್ಲ ಯಾನು ಉಡ್ಚಿನೇನು ಯಾನು ಪಡಿಕೆ ಮೈತಿನೇನು ಆ ಅಪ್ಪೆ ದೆಕ್ಕದಿತ್ತಲೆ ತರ್ಕ ತಾಂಗದಿತ್ತಲೆ ಅಪಗೆನ್ನಪ್ಪೆ ನರಕ ಮಲ್ತಿಜಲು ಎಂಕ್ ಸೀಕ್ ಸಂಕಟ ಬನ್ನಗ ಕಕ್ಕಿನೇನು ದೆಕ್ಕದಲು ಅಪಗ ಎಂಕ್ ತಾಕತ್ತಿಪ್ಪುನಗ ಅಪ್ಪೆನ ದೆಕ್ಕಂದೆ ಕುಲ್ಲರೆ ಅಪ್ಪುಜಿ ಎಂಕ್ ಒಂತೆ ಮೆಂಟಲೆ ದಾದಕೆಂಡ ಅಪ್ಪೆನ ಪ್ರೀತಿದ ಮೆಂಟಲ್ ನಿಕಲು ಬೇಜಾರು ಮಲ್ಪೊಡ್ಚಿ ನಿಕಲು ಪೋಲೆ ನಿಕು ಜೋಕುಲು ತೂಲೇನ್ ಜೋಕುಲ್ ಪಣ್ಪೇರು ಜೋಕುಲ್ಲ ಬನ್ನಗ ನಿಕುಲ್ ದಾಲ ಆ ಬೇಜಾರು ಮಲ್ಪೊಚ್ಚಿ ಅಪ್ಪೆ ಇಲ್ಲಲಿತ್ತಂಡ ನಿಖಿಲೆಗೆ ಶೀಯತ ನಿಖಿಲೆ ಗಲೀಜತ ಅಪ್ಪೆನ ಯಾನು ತೂಪೆ ಮಗ ನಿಖಲು ಪೋಲೇನ್ ಅಪ್ಪಗ ಅರ್ಥ ಆಪುಂಡು ಎಲ್ಲದ ದಿನ ನಿನ್ನ ಬದುಕಲ ಇಂಚೆನೆ ಎಂದು ಬೊಡಿದಿಡ ಬಿರೆಲ್ ತೊಚ್ಪವೆ ಅಂಚೆನೆ ಎನ್ನ ಬದುಕಲ ಇಂಚೆನೆ ಅವು ಐಕಬೋಡಾದು ಅಪ್ಪೆ ಇತ್ತಿನ ದಿನ ಯಾನುಲ್ಲ ಪಣ್ಪನ ಪಾತೆರ ಪಣ್ಪಲು ನೆಟ್ಟು ಒಂಜಿ ಅರ್ಥ ಮಲ್ತು ನೋಡು ನಮಡ ಮನುಷ್ಯತ್ವ ಪಣ್ಪನವು ಏಪಲ ಬೋಡು ಯುಗ ಬದಲಾಂಡ ಯಾರಂದು ನಮ್ಮ ಮನುಷ್ಯತ್ವನು ಬದಲು ಮಲ್ಪೆರೆ ಬಲ್ಲಿ ಅಪ್ಪೆಗೆ ಸರಿಯಾಯಿನಂಚಿತ್ತನ ಜೋಕುಲಾದು ಅಮ್ಮಗೆ ಸರಿಯಾಯಿನಂಚಿತ್ತನ ಜೋಕುಲಾದು ಜೋಕುಲೆಗೆ ಸರಿಯಾಯಿನಂಚಿತ್ತನ ಅಪ್ಪೆಮ್ಮೆ ಅದು ನಮ ಈ ಸನಾತನ ಭಾರತದ ಸಂಸ್ಕೃತಿನ ನಮ್ಮ ಬದುಕಿಡ ರೂಢಿಸಾಯಂಡ ಮಾತ್ರ ನಮ್ಮ ಬದುಕು ಏಪಲ ಆದರ್ಶ ಆಪುಂಡು ಅಂಚಾದು ಎಂಚ ಈ ಅಪ್ಪೆನ ಆಶ್ರಮಡು ಓಪನ ಸ್ಥಿತಿ ಆತನ ನಮ್ಮ ತುಳುವಪ್ಪೆಲ ಆಶ್ರಮಡು ಕುಡ್ಲ ಅಂಚಿತ್ತನ ಕಾಲ ಆತಂಡು ನಮ್ಮ ಮಾತೆರ್ಲ ದುಂಬುದ ದಿನೊಕ್ಕಲಿಡೆ ತುಳುವಪ್ಪೆನ ದೆರ್ತುಂತಾಗ ತನ್ಮುಖೇನ ತುಳು ಕ್ರಾಂತಿ ಮಲ್ಪುಗ ಪಣ್ಪನ ಪಾತೆರ ಪಂಡೊಂದು ಇನ್ನಿತ ಬಾರಿ ಪೊರ್ಲ ಕಂಠದ ಕಾರ್ಯಕ್ರಮ ಬಾರಿ ವಿಶೇಷವಾದ ಶಿಕ್ಷಣಗೂ ಆರೋಗ್ಯಗೂ ನಿಧಿ ಸಮರ್ಪಣೆ ಅಂಡ್ ಬಂದುಳೆ ಕಳುವೆರೆ ಕಂಡು ಕೊನ ಒಂದಿನ ಚೆತ್ತನ ಆಸ್ತಿ ತಂಡ ವಿದ್ಯೆ ಮಾತ್ರ ವಿದ್ಯಾ ದದಾತಿ ವಿನಯಂ ವಿದ್ಯಾ ವಿಹೀನ ಪಶು ಸಮಾನ ನಮ್ಮಡ ವಿದ್ಯೆ ಇತ್ತಂಡ ಯಾರಂದು ವಿದ್ಯೆದೊಟ್ಟಿಗೆ ವಿನಯ ಬೋಡು ಆ ವಿದ್ಯೆದೊಟ್ಟಿಗಿತ್ತಿನ ವಿನಯ ಪಲನಂಕ ಭೂಷಣ ಆದಿಪ್ಪುಂಡು ಅಂಚಾಯನದ ಅವರ ಮಾತ ಜೋಕುಲ್ನ ಶಿಸ್ತು ಅಪ್ಪೆಮ್ಮನ ಶಿಸ್ತು ದುಂಬುದ ದಿನೊಕ್ಕಲೆಡೆ ನಿಖಲ್ನ ಆದರ್ಶದಾದ ಪಣ್ಪುನ ಮೇಲೆ ತೋಜಿದು ಕೊರ್ಪುಂಡು ಇಂಚಿತ್ತನ ಎಡ್ಡೆ ಕಾರ್ಯಕ್ರಮಗೂ ಏನಲ್ಲೆತ್ತದೆ ಒಂಜಿ ರಡ್ಡು ಅತಿಥಯ ಪಾತೆರೆ ಅವಕಾಶ ಮಲ್ತು ಕೊಡ್ತಾರೆ ಅಂಚಾದೆ ದುಂಬುದ ದಿನೊಕ್ಕಲೆಡೆ ಈ ಪ್ರದೇಶದ ಏರ್ಲೆ ಇಪ್ಪಡೆ ಅಕಾಡೆಮಿದ ಒಂಜಿ ಅಧ್ಯಕ್ಷ ಅದು ಎಂಕೊಂಜಿ ಹಕ್ಕು ಸರಕಾರ ಕೊಡ್ತುಂಡು ಎನ್ನ ಯಾನೊಂಜಿ ನೆನಪಂದೆ ಗಜೆಟೆಡ್ ಸ್ಥಾನ ಬೈದುಂಡು ನೆಟ್ಟು ಒಂಜಿ ಎಂಕೊಂಜಿ ಅಧಿಕಾರ ಸರಕಾರ ದಾದ ಕೊಡ್ತುಂಡು ಕೆನ್ನಗ ಏರೆಗಾಣ್ಲ ಒಂಜಿ ಬಾರಿ ವಿಶೇಷವಾದ ನಿಖಿಲೆಗೆ ತುಳುಕೋಟ ಪಣಪನಂಚತ್ತನ ಸರ್ಟಿಫಿಕೇಟ್ ಬೋರ್ಡ್ ಒಂದಿತ್ತಂಡ ನಿಖಲ್ನ ಉನ್ನತ ವ್ಯಾಸಂಗಗೂ ನಿಖಿಲೆಗೆ ಬಾರಿ ಸಹಕಾರ ಕೊರ್ಪುಂಡು ಒಂಜಾತೆ ಲಕ್ಷಗಟ್ಟಲೆ ಫೀಸ್ ನಿಖಲೆ ಕಮ್ಮಿ ಆಪುಂಡು ಅವಳ ಶೆಟ್ರನಕ್ಲೆ ಬಟ್ರನಕ್ಲೆ ಬಾರಿ ಪ್ರಾಮುಖ್ಯ ನಿಖಲೆ ರಿಸರ್ವೇಶನ್ ಇಜ್ಜಿ ಬಾಕಿದಕ್ಲೆಗುಂಡು ಅಂಚಾನಗ ನಿಖಿಲೆಗೆ ತುಳುಕೋಟದ ದಾಲ ಸರ್ಟಿಫಿಕೇಟ್ ಬೋರ್ಡ್ ನಿತ್ತಂಡ ಖಂಡಿತ ತುಳು ಅಕಾಡೆಮಿಗೆ ಬಲೆ ಆದರ್ಶ ಫ್ರೆಂಡ್ಸ್ ಕ್ಲಬ್ ಅಸೋಸಿಯೇಷನ್ ನಿಕುಲು ದಾದಾನ್ಲ ದುಂಬುದ ದಿನೊಕ್ಕಲಿಡೆ ತುಳು ಪರವಾಯಿ ನಂಚುತ್ತನ ಕಾರ್ಯಕ್ರಮ ಮಲ್ಪುಂದಂಡ ಅಕಾಡೆಮಿದ ಸಹಭಾಗಿತ್ವ ನಿಕುಲೊಟ್ಟಿಗೆ ಏಪಲ ಇಪ್ಪುಂಡು ಪಣಪೆನ ಪಾತೆರ ಪಂಡೊಂದು ದುಂಬುಲ ಎನ್ನ ಮಿತ್ ಮಮತೆ ದೀತಾರೆ ಪ್ರೀತಿ ದೀತಾರೆ ಅಧಿಕಾರ ಏಪಲ ಶಾಶ್ವತತ್ ನನ್ನ ಮೂಜಿ ವರ್ಷದ ಪೀಠ ಜತ್ತಂಡ ಯಾನ ನಿಖಲ್ ನಾಯನೆ ಪೀಠೊಡಿತ್ತಂಡ ಇತ್ತೆ ಅಧ್ಯಕ್ಷೆ ಆತ ನೇಟ ನಿಖಲ್ ಕೊರ್ಪನಂಚಿತ್ತನ ಗೌರವ ಒರಿವುನತ್ತೆ ಶಾಶ್ವತವಾದ ನಿಖಲ್ನ ಪ್ರೀತಿ ಅಭಿಮಾನ ಈಕಲ್ನ ಕತ್ತಲ್ ಸಾರ್ ನಮಿತ್ತೆ ಇಪ್ಪಡೆ ಪಣಪನ ಪಾತೆರ ಪಂಡೊಂದು ಏನಿ ಕಾಲದ ಮಾನಿಕಟ್ಟದ ಓನೆದ ಅಂತಿನ ಜನಮಂದೆ ನಮ ಬೊಟ್ಟೊಡು ತುಳುವ ತೆಂಬರೇನು ನಟ್ಟುವೆ ತುಳುವಪ್ಪೆ ಯಾನಿರೇನು ಜಡಪತಿ ನಕಲಿನ ಕುರ್ಕುದು ಲಕ್ಕಲ ನಂಜಿನ ರಕಟ ತೋರ್ತು ಗಿಡಪುಲ ಕಂಟ್ಯುನು ದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಗೇನಯ್ಯ ಕೊರ್ಲ ಉದಿಯ ಬೆನಡು ಗಾಳಿ ಕಡಲದ ಉಳಯಿ ಪುಟ್ಟವು ಈಗೇನ ಉಡಲದ ಉಳಯಿ ಯಾನನ್ಪೆ ಅಮಟು ಪೋವಡು ಪಿದಯಿ ಮೆಗ್ಗಿ ಪಲಯೆ ನಂಟು ಪುಟ್ಟ ಒಡಿನಿಯಿ ಬೊಟ್ಟೊಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನಿರೆನು ಡೆನ್ನನ್ಪಿ ಸೊರೊಲಕ್ಕನಗ ಎನ್ನನ್ಪಿ ಬಂಟು ಬಲಿಪುನಗ ನಮ್ಮನ್ಪಿ ಉರೆಲುರಿಪುನಗ ಮೈಮೆದ ಮಾಯ ಇನಿನಲಿಪುನಗ ಬೊಟ್ಟೊಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನಿರಿನ ಪಂಡೊಂದು ಬಂದುಳೆ ಸತ್ಯಲ ಸುಳ್ಳುಲ ರಡ್ಡು ಮೀಯರೆ ಪೋತುಂಡು ನೆನೆಪುದಿಲೆ ಸತ್ಯಲ ಸುಳ್ಳುಲ ರಡ್ಡು ತುದೆಕ್ ಮೀಯರೆ ಪೋತುಂಡು ರಡ್ಡುಲ ಕುಂಟುನು ದಂಡೆದ ಮಿತ್ತು ಪಾದದ ಮಿತ್ತು ಜಾದಿ ಇತ್ತುಂಡು ಮುರ್ಕುದು ಮಿತ್ತು ಬರುಂದ ಅನಗ ಸುಳ್ಳು ಬೇಗ ಮುರ್ಕುದು ಮಿತ್ತು ಬತ್ತುಂಡು ತೂಣಗ ಸತ್ಯದ ಕುಂಟು ತೋಜುಂಡು ಸತ್ಯದ ಕುಂಟುನು ಸುಳ್ಳು ಬಾರ್ದು ತಿರ್ಗುನಗ ಸತ್ಯ ಬೊಕ್ಕ ಮಿತ್ತು ಬನ್ನಗ ಸತ್ಯದ ಕುಂಟಿ ಜೈಕು ಸುಳ್ಳುದ ಕುಂಟು ತೋಜೊಂದುಂಡು ಎಲ ಕತೆನೆ
ಎನ್ನ ಕುಂಟ ತಂದೆ ಕೊಂಜೆತ್ತ ಕುಂಟು ಪಾಡೆ ಬಂಡದು ಕುಂಟು ಬಾಡಿ ಜನ ಬತ್ತಲತ್ತೆ ಅವು ಅಡಂಗದು ಪೋದು ಪಾದೆದಟ್ಟಿ ದೆಂಗದು ಕುಲ್ದುಂಡು ಇತ್ತೆ ಸುಳ್ಳೇ ಮೇಳೈಸ ಒಂದುಂಡು ಸತ್ಯ ಮಾನುಗು ಕುಂಟುದಂತೆ ಮೂಲೆ ಗುಂಪಾತಂಡು ಅಂಚಾಯಿ ನಡೆದ ಅವರ ನಿಖಲ್ನ ಬದುಕಡು ವಂಚನೆಗೆ ಬಲಿಬೂರಡೆ ಮಾಟ ಮಂತ್ರ ಬಲಿಮೆ ಅತ್ತಂಡ ದೋಷ ಇಂಚಿತ್ತಿನಕ್ಕೆ ನಿಖಲು ಬಲಿಬೂರಡೆ ನಿಖಲು ನಿತ್ಯ ನಿಖಲ್ನ ಇಲ್ಲಲ್ಲ ರಡ್ಡಕ್ಷರದ ಪ್ರೀತಿ ನಿಖಲ್ನ ಕುಟುಂಬದ ಮೇಳೈಸವಡೆ ನಿಖಲು ಮೋಕೆದ ಮುಖೇನ ಕುಟುಂಬ ಕಟ್ಟಲೆ ಪ್ರೀತಿದ ಮುಖೇನ ಕುಟುಂಬ ಕಟ್ಟಲೆ ಭೀತಿದ ಮುಖೇನ ಕುಟುಂಬ ಕಟ್ಟೊಚ್ಚಿ ಒವೇ ದೈವ ಅವಡು ದೇವರಾವಡು ನಮ್ಮನ ಕಾಪುನ ದೈವಳತ್ತಂದೆ ನೋಪುನ ದೈವಳತ್ತು ಇಂಚಿತ್ತಿನ ಸುಳ್ಳು ಕಪಟಗ ಬಲಿಬೂರಂದೆ ಸತ್ಯ ನ್ಯಾಯ ನೀತಿ ಧರ್ಮೋಡು ನಿಖಲು ಬೆಲಗಳೇ ಪಣಪನ ಪಾತೆರ ಪಂಡೊಂದು ಯಾನೊಂಜಿ ದೈವದ ಚಾಕಿರಿ ಮಲ್ಪುನಾಯೆ ಮುರನಿ ಪಗೆಲ್ಡು ಶುರುವಾತಂಡು ರಾತ್ರಿ ಮುಟ್ಟಾತಂಡು ಕೋಡೆ ಪಗೆಲ್ಡು ರಡ್ಡು ಕಾರ್ಯಕ್ರಮದ ರಾತ್ರಿ ಇರ್ದು ಪುಲ್ಯ ಮುಟ್ಟ ಕೆಲಸ ಮಲ್ತೆ ಅಲ್ತ್ ಬತ್ತಿನ ಪಗೆಲ್ಡು ರಡ್ಡು ಕಾರ್ಯಕ್ರಮ ಅಂಡು ಅಲ್ತ್ ಬತ್ತ ಅಕಾಡೆಮಿಡು ಅಕಲ್ನ ಚೊರೆ ತುಳುಟ್ಟು ದೇವಿ ಮಾತ್ ನಾಟ ಔಟ್ಲ ರಕ್ತ ಬೀಜನ ವೇಷ ಮಲ್ತದು ಎನ್ನ ನೆತ್ತಿರ ಪುರ ರಕ್ತ ಪುರ ಚಿಪ್ಪುರು ಚೀರಾತಂಡು ನಡಪೆರತಿರು ಎನ್ನ ಮರ್ಮಲು ಚೊರೆ ಮಲ್ತೊಂದಿತ್ತಲ್ಲ ಶೋಭಾ ಅಜ್ಜ ಅದು ಐತೊಟ್ಟಿಗೆ ರವಿಯನ್ನೇದಲ್ಲ ನೂದು ಕರೆ ಮಲ್ತದಿತ್ತೇರು ಬರಂದೆ ಕರಿ ಅಂದು ಸೊಂಟೊಡ್ಲ ಬರಲ್ಲ ಬಲ ಇಜ್ಜಿ ಕೈಕಾರಲ್ಲ ಬಲ ಇಜ್ಜಿ ಅಜ್ಜ ಅದು ಬಾರಿ ಬಚ್ಚಲ್ಡಿತ್ತಲ್ಲ ಆದರ್ಶ ಫ್ರೆಂಡ್ಸ್ ಕ್ಲಬ್ ದಕಲ್ನ ಆದರ್ಶಯುತವಾಯಿ ನಂಚಿತ್ತಿನ ಒಂಜಿ ಶ್ರೇಷ್ಠ ಕಜ್ಜೊಗು ಯಾನ ಅಜ್ಜದೀನಗ ಎಂಕ ವಿಶಿಷ್ಟವಾಯಿ ನಂಚಿತ್ತನ ಚೈತನ್ಯ ಎನ್ನ ಶರೀರಗ ಬತ್ತಂಡು ಯಾನ ನಂಬಿ ನಂಚಿತ್ತಿನ ಎನ್ನ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ಕಿನ್ನಿ ಮಜಲ ಶ್ರೀಕ್ಷೇತ್ರ ಪೆರಾರದ ಒರಿಬೆಮ್ಮೆರ ಮೂರುಳ್ಳ ಹಾಕಲು ನಿಖಲಿಗ ಮಾತೆರೆಗಲ ದಯದೀವಡು ಎಡ್ಡೆಪ್ಪುನು ಕೊರಡು ಶಿಶುಕುಲ್ನ ಕೊಡಿರೂಪು ಬಾಳಾವಡು ನಿಖಲ ನೆನೆತಿ ಕಾರ್ಯ ನೆನಪಾನ ಕಾರ್ಯ ಶೀಘ್ರ ಆವಡು ನಿಖಲಿಗ ಕಾಯಿ ಬಿದೊಂಬು ಬೀಜಿ ಬಿಗಾಳಿ ರಡ್ಡ ತಂದೆ ಮೂಜಿನ ಪಲಿಪೆರೆ ಬಿಡು ಅಂದೆ ಧರ್ಮ ದೈವಳು ನಿಖಲಿನ ಮೆರೆಪಾವಡು ಪಣಪದ ನುಡಿಪುರ್ಪದೊಟ್ಟಿಗೆ ಎನ್ನ ಪಾತೆರೆಗು ಮುಗಿತಲದ ಚುಕ್ಕಿದೀಪ ಮಾತೆರೆಗಲ ಸೊಲ್ಮೆ ತೆರದ ಬರ್ಸೋನೆ ಬರ್ಪಾಯಿನಂಚಿನ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರಾದಿತ್ಯನಂಚಿನ ದಯಾನಂದ ಕತ್ತಲ್ ಸರ್ಗೆ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಪರವಾದ ತುಂಬು ಹೃದಯದ ಧನ್ಯವಾದಗಳು ಇತ್ತೆ ನಮ್ಮ ಆಟೋಟ ಸ್ಪರ್ಧೆಡು ಬಹುಮಾನ ವಿತರಣೆ ನಕಲಿಗೆ ಪಡೆಯ ನಕಲಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಒಂದೇನು ಸುಚಿತ್ರಾ ಕಿರಣ್ ನಡಪಾದ ಕೊರಡು ಬಂದಕ್ಕೆ ಅನ್ನೋದಿಲ್ಲ ಇತ್ತೆ ಬಹುಮಾನ ವಿತರಣೆ LKG to 3rd standard. First prize Lasya.
ಇವತ್ತು ಈ ಕಾರ್ಯಕ್ರಮ ಆದರ್ಶ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವುದು ತುಂಬ ಶ್ಲಾಘನೀಯ. ಜಿಲ್ಲಾ ಮಟ್ಟದಲ್ಲಿ ಹೆಸರುವಾಸಿಯಾದಂತಹ ಈ ಒಂದು ಫ್ರೆಂಡ್ಸ್ ಕ್ಲಬ್ 42ನೇ ವರ್ಷಾಚರಣೆಯ ಸಂಭ್ರಮದಲ್ಲಿರೋದು ಬಹಳ ಖುಷಿಯ ವಿಚಾರ. ಅದರ ಜೊತೆಗೆ ಇವತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒತ್ತು ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಈ ಆದರ್ಶ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಡೆಸ್ತಾ ಇದ್ದಾರೆ. ತುಂಬ ಸಂತಸದ ವಿಷಯ. ಅದರೊಂದಿಗೆ ಚಿಕ್ಕ ಮಕ್ಕಳನ್ನು ಕೂಡ ಗುರುತಿಸುವಂತಹ ಆಟೋಟ ಸ್ಪರ್ಧೆಗಳನ್ನು ಕೂಡ ಮಾಡಿದ್ದಾರೆ. ಅದಲ್ಲದೆ ನಾನೊಂದು ಸಣ್ಣ ವಿಚಾರವನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಆನ್ಲೈನ್ ಶಿಕ್ಷಣ ನಡೆಯುತ್ತಿದೆ. ಆನ್ಲೈನ್ ಶಿಕ್ಷಣ ನಡೆಯುತ್ತಿದ್ದರೂ ಕೆಲವೊಂದು ಮಕ್ಕಳ ಕೈಯಲ್ಲಿ ನಾವು ಮೊಬೈಲನ್ನು ಕೊಟ್ಟು ಕೆಲವೊಂದು ಮಕ್ಕಳು ಅದರಲ್ಲಿ ದಾರಿ ತಪ್ಪುವಂಥ ಕೆಲಸಗಳು ನಡೀತಾ ಇದೆ. ಜಾಲತಾಣದಲ್ಲಿ ಇವತ್ತು ಏನೇನೋ ಕಾರ್ಯಗಳು ನಡೀತಾ ಇವೆ. ಆದರೆ ನಮ್ಮ ತಂದೆ ತಾಯಿಯರು ಇದರ ಬಗ್ಗೆ ಕೆಲವೊಂದು ತಂದೆ ತಾಯಿಯರು ಇದನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ತಂದೆ ತಾಯಿಗಳು ಅದರ ಬಗ್ಗೆ ಅಂದರೆ ಅವರಿಗೆ ಆನ್ಲೈನ್ ಶಿಕ್ಷಣ ಇರುವ ಟೈಮಲ್ಲಿ ಮಾತ್ರ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟು ಉಳಿದ ಟೈಮಲ್ಲಿ ಅವರಿಗೆ ಯಾವುದೇ ಬೇರೆ ಆಟೋಟದಲ್ಲಿ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಒಳಿತು. ನಮ್ಮ ತಂದೆ ತಾಯಿಯರು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದರೆ ಮುಂದಿನ ಪೀಳಿಗೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಈ ಏರಿಯಾದಲ್ಲಿ ಬೆಳಗಲಿಕ್ಕೆ ಸಾಧ್ಯತೆ ಇದೆ. ಅದಲ್ಲದೆ ಮಹಿಳೆಯರು ಅಂದರೆ ತಂದೆ ತಾಯಿಯರು ಇದರ ಬಗ್ಗೆ ತುಂಬ ಜಾಗೃತಿ ವಹಿಸುವುದು ಒಳಿತು ಅಂತ ನನ್ನದೊಂದು ವಿಜ್ಞಾಪನೆ. ಯಾಕೆಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳಾಗುವಾಗ ಇದನ್ನು ನಾವು ಹೇಳ್ತಾ ಇರ್ತೇವೆ. ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ತುಂಬ ಜನ ಇದ್ದಾರೆ. ಆದರೂ ಕೂಡ ಮಕ್ಕಳು ಓದಲಿ ಅಂತ ಬಿಡುವಂಥ ಸಂದರ್ಭದಲ್ಲಿ ಮಕ್ಕಳು ಬೇರೆ ಬೇರೆ ವಿಡಿಯೋಗಳನ್ನು ಅಥವಾ ಬೇರೆ ಬೇರೆ ಇದನ್ನು ನೋಡಿ ಹಾದಿ ತಪ್ಪಿದಂಥ ನಿದರ್ಶನಗಳು ಎಲ್ಲ ಕಡೆ ಕಂಡು ಬರ್ತಾ ಇದೆ. ಈ ಏರಿಯಾದ ಜನತೆಗೆ ಅಂತಹ ಸಂಭವ ಬರಬಾರ್ದು, ಯಾವುದೇ ಮಕ್ಕಳು ಅಂತಹ ರೀತಿಯಲ್ಲಿ ಆಗಬಾರ್ದು ಅನ್ನುವಂಥ ಒಂದು ವಿಜ್ಞಾಪನೆಯೊಂದಿಗೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ದೈವಿಕ ಶಕ್ತಿಗಳಿಗೆ ಸ್ಮರಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ, ಕಿರಿಯರೇ, ಯುವಕರೇ, ಯುವತಿಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಸಸ್ನೇಹ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಇಂದು 42ನೇ ಹರೆಯದ ಒಂದು ಸಂಭ್ರಮ. ಈ ಒಂದು ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಹಾಗೂ ನನ್ನ ನಡುವೆ ಸರಿಸುಮಾರು ಒಂದು 32 ವರ್ಷಗಳ ಒಂದು ಅವಿನಾಭಾವ ಸಂಬಂಧ. ಸರಿಸುಮಾರು 32 ವರ್ಷಗಳ ಹಿಂದೆ ನಾನು ಈ ಒಂದು ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಒಟ್ಟಿಗೆ ಒಡನಾಟದಿಂದಿರುವಾಗ ಅಂದಿನ ಆ ಒಂದು ಸ್ಥಾಪಕ ಅಧ್ಯಕ್ಷರ ಆಗಿರುವಂತಹ ಶ್ರೀಯುತ ಭಾಸ್ಕರ್ ಅವರು ಈ ಒಂದು ಫ್ರೆಂಡ್ ಸರ್ಕಲ್ನ ಬಗ್ಗೆ ನಡೆಸಬಹುದಾದಂತಹ ಹಾಗೂ ಮುಂದೆ ನಡೆಸುವಂತಹ ಆಲೋಚನೆಗಳನ್ನು ಯಾವಾಗಲೂ ನಾನು ಬಂದಾಗ ನಮ್ಮ ಮುಂದೆ ಚರ್ಚಿಸ್ತಾ ಇದ್ದರು. ಅದರ ಪರಿಣಾಮವೆಂಬಂತೆ ಈ ಒಂದು ಸಂಸ್ಥೆಗೆ, ಯಾವುದೇ ಒಂದು ಸಂಸ್ಥೆಯು ಬೆಳೆದು ಇಷ್ಟು ಎತ್ತರಕ್ಕೆ ಬರಬೇಕಾದ್ರೆ ಯಾವುದೇ ಒಂದು ಹಡಗಿಗೆ ಒಂದು ನುರಿತ ನಾವಿಕನಿದ್ದಂತೆ ಹಾಗೂ ಒಂದು ಏರೋಪ್ಲೇನಿಗೆ ಓರ್ವ ಮಾರ್ಷಲ್ ಇದ್ದಂತೆ, ಕ್ಯಾಪ್ಟನ್ ಇದ್ದಂತೆ ಈ ಒಂದು ಸಂಘಕ್ಕೆ ಅವರ ಮಗ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಶ್ರೀಯುತ ರಾಜೇಂದ್ರ ಅವರ ಹೆಸರನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಅಂಬ ಕಟೀಲ್ ದುರ್ಗಾ ಪರಮೇಶ್ವರಿ, ಅದೇ ರೀತಿ ಸ್ವಾಮಿ ಕೊರಗಜ್ಜ ಪರಿವಾರ ದೈವಗಳು ಇವತ್ತು ಈ ನಮ್ಮ ಆದರ್ಶ ಅಸೋಸಿಯೇಷನ್ ಇದಕ್ಕೆ ಒಂದು ಆದರ್ಶಮಯವಾದಂಥ ಜೀವನ ನಡೆಸುವಂಥ ಈ ನಮ್ಮ ಚಿಲಿಂಬಿ ಆದರ್ಶ ನಗರ ಇಲ್ಲಿ ನಾವಿವತ್ತು ಆದರ್ಶ ಅಸೋಸಿಯೇಷನ್ನ ವಾರ್ಷಿಕೋತ್ಸವ ಅಂತ ಹೇಳೋದಕ್ಕಿಂತಲೂ ಸಾಧನಾ ಸಂಭ್ರಮ ಅಂತ ಹೇಳಿಕೊಂಡು ನಾವು ಹೇಳಿದರೆ ತುಂಬ ಒಳ್ಳೆಯದೇ ಕೂಡ.
ಅದಕ್ಕೆ ಅರ್ಥಗರ್ಭಿತವಾಗಿದೆ. ಯಾಕೆಂತೇಳಿದ್ರೆ ಇವತ್ತು ಆದರ್ಶ ಅಸೋಸಿಯೇಷನ್ ಮಾಡಿದಂಥ ಎಲ್ಲ ಕಾರ್ಯಗಳು ಕೂಡ ಒಂದು ಆದರ್ಶಮಯವಾಗಿರುವಂಥ ಕಾರ್ಯಕ್ರಮಗಳಾಗಿವೆ. ನಾವು ಇವತ್ತು ನೋಡಬಹುದು. ಇವತ್ತು ಆದರ್ಶ ಅಸೋಸಿಯೇಷನ್ ಮಾಡಿಕೊಂಡು ಇವತ್ತು ಸಾರ್ವಜನಿಕವಾಗಿ ಅದರಲ್ಲಿ ಕೂಡ ನಮ್ಮ ಈ ಪರಿಸರದಲ್ಲಿ ಇದು ಕೂಡ ಶ್ರೀಮಂತ ಪರಿಸರ ಅಲ್ಲ, ಶ್ರೀಮಂತ ಜನರು ಇರುವಂಥ ಪರಿಸರವೂ ಅಲ್ಲ. ಇಲ್ಲಿ ಮಧ್ಯಮ ವರ್ಗ ಮತ್ತು ಅದರಿಂದ ಕೆಳಗೆ ಸ್ಥಿತಿಯಲ್ಲಿರುವಂಥ ಆರ್ಥಿಕ ಸ್ಥಿತಿಯಲ್ಲಿರುವಂಥ ಜನರು ವಾಸ ಮಾಡುವಂಥ ಈ ಒಂದು ಪ್ರದೇಶ. ಇಲ್ಲಿ ಅವರಿಗೆ ಈ ಅಶಕ್ತರಿಗೆ ನೀಡುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಒಂದು ಅಸೋಸಿಯೇಷನ್ ಇಲ್ಲಿ ಇರುವಂಥದ್ದು. ಬಹುಶಃ ಅದಕ್ಕೋಸ್ಕರ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ನಾವು ನೋಡ್ತಾ ಇದ್ದೇವೆ ಇವತ್ತು ಆದರ್ಶಮಯವಾಗಿ ಇರುವಂಥ ಒಂದು ಅಂಗನವಾಡಿ ಶಾಲೆಯ ಮಕ್ಕಳು ಇವತ್ತು ನಮ್ಮ ಕಣ್ಣೆದುರಿದ್ದಾರೆ. ಅವರು ಎಷ್ಟು ಶಿಸ್ತಿನಿಂದಾಗಿ ಇವತ್ತು ಖುಷಿಯಲ್ಲಿ ನಮ್ಮ ಈ ಒಂದು ಸಾಧನ ಸಂಭ್ರಮದ ಒಂದು ವ್ಯವಸ್ಥೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಇಲ್ಲಿರುವಂಥ ಶಾಲೆ ಅಂಗನವಾಡಿ ಶಾಲೆ, ಅದೇ ರೀತಿ ಆ ಶಾಲೆಯಲ್ಲಿ ಕಲಿಸುವಂಥ ಟೀಚರ್ಗಳು ಇಬ್ಬರು, ಅವರಿಂದ ಕೊಡುವಂಥ ಶಿಸ್ತು, ನಿಯಮ, ಸಂಯಮ ಮತ್ತು ಹಿರಿಯರಿಗೆ ಕೊಡುವಂಥ ಗೌರವವನ್ನು ಕಲಿಸುವಂಥ ಪಾಠ, ಅದು ಇವತ್ತು ನಾವು ಆದರ್ಶಮಯ ನೋಡುವಂಥದ್ದು. ಅದೇ ರೀತಿ ನಮ್ಮ ಇವತ್ತು ಪರಿಸರದಲ್ಲಿ ಬಡಬಗ್ಗರಿಗೆ ಇವತ್ತು ಅವರಿಗೆ ಏನಾದರೂ ಅಚಾತುರ್ಯ ಆದರೆ, ಆರ್ಥಿಕವಾಗಿ ಏನಾದರೂ ಅಚಾತುರ್ಯ ಆಗಿದ್ದರೆ ಅವರಿಗೆ ಕೊಡುವಂಥ ಒಂದು ಆರ್ಥಿಕ ಸೌಲಭ್ಯ. ನಾವು ಈಗ ಒಂದು ವಾರದ ಹಿಂದೆ ನಾವು ನೋಡಿದ್ದೇವೆ, ಒಂದು ಹುಡುಗಿ ಪಾಪ ಇಲ್ಲಿ ಬರುವಾಗ ಬಿದ್ದು ಕೈ ಫ್ರ್ಯಾಕ್ಚರ್ ಆಯಿತು. ಕೂಡಲೇ ಅವರು ಯಾರನ್ನು ನೋಡಲಿಲ್ಲ, ಸೀದಾ ಏಜೆ ಆಸ್ಪತ್ರೆಗೆ ತಗೊಂಡೋಗಿ ಎಷ್ಟು ಖರ್ಚಾಯಿತು ನಾವು ಅದನ್ನು ಕೊಡ್ತೇವೆ ಅಂತೂ ಆ ಹುಡುಗಿ ನಮ್ಮ ಪರಿಸರದಲ್ಲಿ ವ್ಯತಿಸಬಾರದು, ಅದೇ ರೀತಿ ಬೇಸರ ಮಾಡಬಾರದು ಕುಟುಂಬ ತಿಳ್ಕೊಂಡು ಅದನ್ನು ಒಂದು ಆರೈಕೆ ಮಾಡುವಂಥ ಒಂದು ಆದರ್ಶಮಯ ಜೀವನ ನಮ್ಮ ಆದರ್ಶ ಅಸೋಸಿಯೇಷನ್. ಪೂರ್ವಿಗಳ ವಂದನೆ ಸಲ್ಲಿಸ ಒಂದು ದಯಾನಂದ್ ಕತ್ತಾಲ್ ಸಾರ್ ಉಳ್ಳೇರು ಅಂಚ ತುಳುಟ್ಟೆ ಪಾತೆರೋಡಾಪುಂಡು ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ 43ನೇ ವಾರ್ಷಿಕೋತ್ಸವ ಸಮಾರಂಭ ನಿಖಿಲ್ ಮಾತ ಇತ್ತೆ ಕಡೆಯತ ಭಾಷಣ ಮಸ್ತ್ ಜನ ಇತ್ತೆ ನೆರೊಂದುಪ್ಪರ್ ಮೇ ನನ್ನ ಏತು ಬರ್ತು ಪಾತೇರು ಎನ್ನದ ನಾನು ದಯಪಂಡ ಒರಿ ನರಕೋಗು ಪೋನಾಗ ಆಯ ಪಂಡೆಗೆ ಯಮರಾಜಡ ಯಾಂದಲ ತಪ್ಪು ಮಲ್ತಿಜೆ ಏನಂದ ನರಕು ಕಡಪಡ್ದಾರನ್ ಅಪ್ಪಗ ಯಮರಾಜೆ ಚಿತ್ರಗುಪ್ತಡ ಕೆರ್ನಾಗ ಚಿತ್ರಗುಪ್ತೆ ಬನ್ಪೆಗೆ ಆಯ ಒಂಜಿ ಸಮಾರಂಭಡು ಒಂಜಿ ಅಧ್ಯಕ್ಷ ಸ್ಥಾನ ವಹಿಸೊಂದಿತ್ತೆ ಮಸ್ತ್ ಪಾತೇರಿ ಅಪ್ಪಗ ಜನಕುಲು ಆಯಗ ಶಾಪ ಕೊರಿಯರು ಆಯನ ಹಿಡ್ದ ಹತ್ರ ನರಕೋಗು ಬೈದೆ ಅಂಚಾದ ಯಾನು ಜಾಸ್ತಿ ಪಾತೇರ ಪೂಪುಜಿ ಕಾರ್ಯಕ್ರಮದ ಉದ್ಘಾಟನೆ ಮಲ್ತಿನ ಎನ್ನ ಭಾರಿ ಆತ್ಮೀಯರು ಯುವ ವಕೀಲರಾದ ನಮ್ಮ ರಾಷ್ಟ್ರದ ಪ್ರಸಿದ್ಧ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಖಜಾಂಚಿ ಆಂಡಲ ಆರು ಕರಿನ ಒಂಜಿ 4 ವರ್ಷೋಡು ಯಾನ್ ಬಾರಿ ಕೈತಲಿಡು ತೂವೊಂದುಲ್ಲೆ ದಯಪಂಡ ಎಂಕುಲ್ಸ ಗೋಕರ್ಣನಾಥ ಕ್ಷೇತ್ರದ ಒಂಜಿ ಭಕ್ತರಾದ ಅಲ್ತ ಪೂರ ಕಾರ್ಯಕ್ರಮಗೂ ಪೋಂದುಲ್ಲ ಕರಿನ ಒಂಜಿ 4 ವರ್ಷೋಡು ವಿಶೇಷವಾದ ಕರಿನ ವರ್ಷ ಪಂಡ ಜನಾರ್ದನ್ ಪೂಜಾರ್ಲಿ ಕರಿನ ವರ್ಷ ಆರು ಈ ಕಾರ್ಯಕ್ರಮ ಹೆಚ್ಚಿ ಭಾಗವಹಿಸುವರ ಅನಾರೋಗ್ಯ ಇತ್ತಿನ ಭಾಗವಹಿಸುವರ ಆತಿಜಿ ಆ ಸ್ಥಾನವನ್ನು ಪದ್ಮರಾಜರನ್ನ ಒಂಜಿ ಖಜಾಂಚಿ ಆದ ಬಾರಿ ಎಡ್ಡೆ ರೀತಿಡು ಆ ಕಾರ್ಯಕ್ರಮ ಮಲ್ತದೇರು ಆರು ಈ ಕಾರ್ಯಕ್ರಮಕ್ಕೆ ಬೈದಿ ಬಾರಿ ಸಂತೋಷದ ವಿಚಾರ ಅಂಚಿನೆ ನಮ್ಮ ದಯಾನಂದ್ ಕತ್ತಲ್ ಸಾರ್ ಎಲ್ಲ ಬಾರಿ ಒಂಜಿ 10-15 ವರ್ಷದಿಂಚಿ ಏನ ಆತ್ಮೀಯರ ಆರ್ನ ಬಾರಿ ಆತ್ಮೀಯರಾದಿತ್ತೆ ಇತ್ತೆಲ್ಲ ಆತ್ಮೀಯರಾದುಲ್ಲ ದುಂಬುಲ ಆತ್ಮೀಯರಾದುಪ್ಪ ದಯಪಣ್ಣಗ ಆರು ಸೆಲ್ಫ್ ಮೇಡ್ ಜನ ಆರ್ನ ಒಂಜಿ ಏನು ಆರ್ನ ಪ್ರತಿಭೆದಾತ್ರ ಆರು ಈ ಸಮಾಜದೊಂದು ಗುರುತಿಸ ಒಂದುಲ್ಲೇರು ತುಳು ಅಕಾಡೆಮಿದ ಅಧ್ಯಕ್ಷರಾದ ಕರಿನ ಒಂಜಿ ವರ್ಷೋಡು ಎಡ್ಡ ರೀತಿದ ಕಾರ್ಯಕ್ರಮ ತುಳು ಅಭಿವೃದ್ಧಿಗೋಸ್ಕರ ತುಳು ಅಭಿವೃದ್ಧಿ ಬೊಕ ತುಳುತ್ತಾರಿತ್ತೆ ವಿಷಯವನ್ನು ಕೆಲವು ನಿಕ್ಲೆಗೆ ಪಂಡೇರು ಆ ರೀತಿದ ಕಾರ್ಯಕ್ರಮನಾರು ತುಳು ಅಕಾಡೆಮಿದ ಅಧ್ಯಕ್ಷರಾದ ಮಲ್ತೊಂದುಲ್ಲೇರು.